ರಾಜೇಗೌಡ್ರೆ, ನೀವು ಇಷ್ಟೆಲ್ಲ ಹೇಳುವಾಗ ಈಗ ಅಡಿಕೆ ಕೊಯ್ಯೋದಕ್ಕೆ ಒಂದು ದೋಟಿ ಬಂದಿದೆಯಲ್ಲ ಈಗ ಹೊಸದು, ಆ ದೋಟಿಗೂ ಸಬ್ಸಿಡಿ ಕೊಟ್ಟು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಇಲ್ಲಾಂದರೆ ಮುನಿರತ್ನವರೇ, ನಮ್ಮ ಜಿಲ್ಲೆಯಲ್ಲೂ ಎಲ್ಲ ಇದೇ ಮಲೆನಾಡಿನವರೇ, ನಾವು ಈ ಅಡಿಕೆ ಕೊಯ್ಯೋದಕ್ಕೆ ಅಂತ ಈಗೊಂದು ದೋಟಿ ಬಂದಿದೆ. ಅದಕ್ಕೆ 70,000 80,000 1 ಲಕ್ಷ ಹೀಗೆಲ್ಲ ಬೀಳುತ್ತೆ. ಅದು ಇನ್ನೂ ನಮ್ಮ ತೋಟಗಾರಿಕೆ ಇಲಾಖೆ ತನಕ ಬಂದಿಲ್ಲ. ತಾವು ಅದನ್ನು ಸೇರಿಸ್ಕೊಂಡು ಅದಕ್ಕೂ ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಅಡಿಕೆ ಬೆಳೆಗಾರರಿಗೂ ಬಹಳ ದೊಡ್ಡ ಅನುಕೂಲ ಆಗುತ್ತೆ. ಪರವಾಗಿ ಮಾತಾಡೋದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಜೊತೆಗೆ ಒಂದು ನಿಮಿಷ ಮುನಿರತ್ನವ್ರ, ಅಡಿಕೆ ಕೊಯ್ಯೋದಕ್ಕೆ ದೋಟಿ ಅಂತ ತರೋದಿದೆ, ಹೊಸ ತಂತ್ರಜ್ಞಾನದಿಂದ ಅದನ್ನು ಮಾಡಿದ್ದಾರೆ. 80 ಫೂಟು 70 ಫೂಟು ಎಲ್ಲ ಎತ್ತರ ಹೋಗುತ್ತೆ. ಅದು ಕೆಳಗೆ ನಿಂತ್ಕೊಂಡೇ ಅಡಿಕೆ ಕೊಯ್ಬೋದು. ಈಗ ಏನಾಗ್ತಾ ಇದೆ, ಬಹಳ ದೊಡ್ಡ ಸಮಸ್ಯೆ ಅಂದರೆ, ಒಂದು ಅಡಿಕೆ ಕೊಯ್ಯೋರು ಸಿಗ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಇದೆ. ಎರಡನೇದು, ಸಿಕ್ಕಿದ್ರು ನಾವು ಯಾರ ಹತ್ರ ಕೊಯ್ಸ್ತೀವೋ ಅಪಾಯ ಜಾಸ್ತಿ. ವರ್ಷಕ್ಕೆ ಅನೇಕರು ಜೀವ ಕಳ್ಕೊಳ್ತಿದ್ದಾರೆ. ಹಾಗಾಗಿ ತಾವು ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದರೆ, ಎಲ್ಲರೂ ಅದನ್ನು ಖರೀದಿ ಮಾಡಿಕೊಂಡ್ರೆ ಮೇಲ್ಹತ್ತಿ ಅಪಾಯದ ಸ್ಥಿತಿ ಇಲ್ಲದೆ ಇರುವಂಥದ್ದು ಬರುತ್ತೆ. ತಾವು ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ. ಅಧ್ಯಕ್ಷರೇ, ಒಂದು ನಿಮಿಷ. ತಾವು ಹೇಳಿದ್ರ ಬಗ್ಗೆ ನನ್ನ ಸಹಮತಿ ಇದೆ. ಯಾಕಂದರೆ ನಾವೆಲ್ಲ ಅಡಿಕೆ ಬೆಳೆಗಾರ ಪ್ರದೇಶದವರು. ಅದು ಒಂದು ಅಡಿಗೆ 1,000 ರೂಪಾಯಿ ರೀತಿಯಲ್ಲಿ ವ್ಯಾಪಾರ ಆಗ್ತಾ ಇದೆ. ಹೊಸದಾಗಿ ಮಾರುಕಟ್ಟೆಗೆ ಬಂದಿರತಕ್ಕಂಥ ಒಂದು ಇದು 85 ಅಡಿ ಎತ್ತರದ ಒಂದು ದೋಟಿಯೂ ಕೂಡ 5 ಕಿಲೋಗಿಂತ ಕಮ್ಮಿ ಭಾರ. ಹಂಗಾಗಿ ಎಲ್ಲರೂ ಕೂಡ ಅದನ್ನು ಆಪರೇಟ್ ಮಾಡ್ಬೋದು. ಓಕೆ, ಇದು ನಾನು ಡೈರೆಕ್ಟರ್ ಹತ್ರನೂ ಕೂಡ ಮಾತಾಡಿದ್ದೀನಿ. ಆ ಸಬ್ಸಿಡಿ ಲಿಸ್ಟಿಗೆ ಅದನ್ನು ಸೇರಿಸಬೇಕು ಅಂತ. ಅದನ್ನೇ ಹೇಳಿದ್ದೀಗ, ಸಹಾಯಧನದ ಲಿಸ್ಟಿಗೆ ಸೇರಿಸ್ಬಿಟ್ರೆ ನೀವು ಬಹಳ ಉಪಕಾರ ಆಗುತ್ತೆ. ಜ್ಞಾನೇಂದ್ರ ಅವರು, ನೀವು ಅಡಿಕೆ ಮಂಡಳಿ ವತಿಯಿಂದ ನೀವು ಅದರ ಅಧ್ಯಕ್ಷರಾಗಿದ್ದೀರಿ ಮತ್ತು ಕ್ಯಾಬಿನೆಟ್ ನಲ್ಲಿ ಇದ್ದೀರಿ. ನೀವೆಲ್ಲ ಸೇರಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅದನ್ನ. ಈಗ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ, ನೀವು ಅಲ್ಲಿ ಮಾಡೋ ಸ್ಥಾನದಲ್ಲಿ ಇದ್ದೀರಿ ಈಗ. ಒಳ್ಳೆಯವರು ನಮ್ಮ ಸಚಿವರು ಇಲ್ಲ. ಒಂದು ನಿಮಿಷ ಏನು ಈ ಅಡಿಕೆ ಕುಯ್ಯುವಂಥದ್ದು ಒಂದು ದೋಟಿ ಅಂತ ತಾವು ಹೇಳಿದ್ರಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದು ಅದನ್ನ ಸಬ್ಸಿಡಿನಲ್ಲಿ ಕೊಡೋಂಥದ್ದು